ಹರಸುತ್ತಿರುವ ಲತೆಯ ಬಳ್ಳಿ ಕಾಲಗುಡದಲ್ಲಿ ದೊರೆತಾಗ ಎಷ್ಟು ಆನಂದವಾಗುತ್ತಾ ಇದೆ. ಅಷ್ಟೇ ಆನಂದ ನಿನಗಾಗಿದೆ ಎಂಬುದಾಗಿ ನಿನ್ನ ನಡೆ ಆಗುತ್ತಾ ಇದೆ. ಯಾಕಂದ್ರೆ ನಾವು ಹೊರಟಂತಹ ಕೆಲಸ ಬೇಗ ಆಗಬೇಕು. ನಾವು ಯಾರನ್ನು ಅನುಸುತ್ತ ಹೊರಟಿದ್ದೇವೆ ಅವನೇ ಕಣ್ಣಂಬಾಗಿ ಕಾಣ್ತಾ ಇದ್ದೇವೆ. ಮಾತಾಡಿಸ್ತಾ ಇದ್ದೇನೆ. ಹಣ್ಣು ಎಲ್ಲವೂ ಮುಚ್ಚಿದ್ದಾರೆ. ಹೊರಗಾಡುವುದಿಲ್ಲ. ಏನೋ ಮಾಮತ ಹೇಳ್ತಾ ಇದ್ದೇನೆ. ಹಾಗೆ ಬಿಡುವುದೇ ಏನು ಮಾಡಬೇಕೆಂಬುದಾಗಿ ನಾನು ನಿನಗೆ ಹೇಳಬೇಕೆಂದಿಲ್ಲ. ಖಂಡಿತ ನನ್ನಲ್ಲೇ ಉಂಟು. ಹೌದು. ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ಕಿಲೋತ್ಸವ ಕಬ್ಬಿಣ ಬಿಲ್ಲು ಎನ್ನುವಂತ ಪಂಚಶರಗಳು. ಅದಕ್ಕೆ ಕಬ್ಬಿಣ ಬಿಲ್ಲು ಸತ್ಯ. ಅದನ್ನ ಯಾಕೆ ಕೊಟ್ಟಿದ್ದಾರೆ? ಯಾಕೆ? ಉಪಯೋಗ ಆಗುವಲ್ಲಿ ಉಪಯೋಗ ಲೋಕ ಮಾಡುವ ಕಲ್ಯಾಣಕ್ಕೆ. ಹೌದು. ಹಾಗಿದ್ರೆ ತಪವನ್ನು ಆಚರಿಸಿದಂತಹ ಮುನಿ ಕೇಳಬೇಕು ಏನು ನಡೆಸಬೇಕು ಅಂತ ಆದ್ರೆ ಈ ಶರದ ಪರಿಣಾಮ ಅಂತನ ಮೇಲೆ ಅದು ಹೌದೌದು ಆಗ್ಬೇಕಂತಾದ್ರೆ ಸುಮ್ಮನಿರುವುದಾ? ನಿನಗೆ ಜೋಡಿಸಬೇಕು, ಬಾಣ ಬಿಡಬೇಕು. ಈಗ ಎರಡು ಬಾಣ ಅವರಿಗೆ ಬಿಟ್ಟೆ. ಹೌದು. ಬಾಣದ ಪರಿಣಾಮ ಅಲ್ಲಿ ನಾಟಿ ಅಷ್ಟೇ. ಇನ್ನು ಹೊತ್ತು ಬೇಡ ಅವನಿಗೆ. ಹಾಗಾಗಿ ಇನ್ನು 3 ಬಾಣ ಇದೆ. ಹೌದು. ಅದನ್ನು 3 ನಿನಗೆ ಬೇಕು. ಯಾಕೆ ಬೇಕು? ಇನ್ನು ನಿನ್ನಿಂದ ಕೆಲಸ ಇರುವುದು, ಅತಿಯಾದಂತಹ ಕೆಲಸ ನಿನಗಿರುವುದು. ನಿನಗೆ ಪ್ರಚೋದನೆ ಬರಬೇಕಿದ್ರೆ ಬರಬೇಕು. ಹಾಗಾಗಿ ನಾವು ಮಾಡಿಕೊಳ್ಳುವುದು ಬೇರೆ, ಸಹಜವಾಗಿ ಬರುವುದು ಬೇರೆ. ಹಾಗಾಗಿ ಸಹಜವಾಗಿ ಬರಬೇಕು ಅಂತಂದ್ರೆ ನಿನಗೊಂದು ಬದಲಾವಣೆ ಹೊಂದಿದೆ. ಹಾಗಾಗಿ 2 ಅಸ್ತ್ರ ಅವನಿಗೆ, 2 ಅಸ್ತ್ರ ನಿನಗೆ. ಇನ್ನು ಇಲ್ಲಿಯೇ ಮುಗಿದಿಲ್ಲ. ಒಂದು ಅಸ್ತ್ರ ಉಂಟು. ನಿಮಗಿಬ್ಬರಿಗೂ ಪೂರಕವಾಗಿ ಸಹಾಯ ಮಾಡಬೇಕು. ಪ್ರಕೃತಿ ಒದಗಿ ಬರಬೇಕು. ಒದಗಿ ಬರಬೇಕು ಅಂತ ಆದ್ರೆ ಪ್ರಕೃತಿ ಯಾವಾಗಲೂ ಮುನಿಯ ಬರುತ್ತೆ. ಹಾಗಾಗಿ ಪ್ರಕೃತಿಗೆ ಒಂದು ಬಾಣವನ್ನು ಬಿಡ್ತೇನೆ. ಆಯ್ತು. ಇನ್ನು ನೀನು ಇಲ್ಲಿಂದ ಬೇಗ ಏನು ಮಾಡ್ತೀಯ ಅಂತ ನೋಡು.
ಕಮರಿ ಹೋದಂತ ಈ ಪರಿಸರ ಪ್ರಶಾಂತವಾದ ವಾತಾವರಣವಾಗಿ ಸಿದ್ಧವಾಯಿತಲ್ಲ. ಶುಕ ಪಿಕಂಗಲ ಗಾಯನ, ಮಯೂರಿಯ ನರ್ತನ, ವಸಂತನ ಆಗಮನ, ಮಾರುತನ ಬೀಸುವಿಕೆ, ಇದಕ್ಕೆಲ್ಲ ಕಾರಣ ಆ ಅನನ್ಯನಿದ್ದಾನೆ. ಆದರೆ ನಾನು ಈ ಮುನಿಯ ತಪಸ್ಸನ್ನು ಕೆಡಿಸಬೇಕು ಎಂದಾದರೆ ನಾನು ಕೂಡ ಪ್ರಯತ್ನ ಮಾಡಲೇಬೇಕು. ಹಾಗಂತ ಇಲ್ಲೇ ಇರುವುದಲ್ಲ, ಮಂದ ಮಾರುತನು ಮಂದವಾಗಿ ಬೀಸುತ್ತಾ ಇದ್ದೆ. ಬೇಕು ಬೇಕು ಎನ್ನುತ್ತ ಬೇಡಿಕೆಗಳು ಅಧಿಕವಾಗುತ್ತಾ ಇದೆ. ಪ್ರಕೃತಿಯು ಪೂರಕವಾಗಿ ಒದಗಿ ಬಂದಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ತಪಸ್ಸಿನಿಂದ ಇದ್ದ ಈ ಮುನಿಗೆ ನನ್ನ ಅಂಗಲಾವಣ್ಯದ ಪ್ರದರ್ಶನ ಆಗಬೇಕು ಅಂತಾದ್ರೆ ಕಣ್ಣ ಮುಂಭಾಗದಲ್ಲಿ ನನ್ನ ಪ್ರಕಟವಾಗಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ಅನತಿ ದೂರದಲ್ಲಿ ನನ್ನ ದೃಷ್ಟಿಗೆ ನೇರವಾಗಿ ಹೆಮ್ಮರವೊಂದು ಬೆಳೆದು ನಿಂತಿದೆ. ಆ ಹೆಮ್ಮರಕ್ಕೆ ನನ್ನ ತನುವನ್ನೇ ಆಧರಿಸಿ ನಿಲ್ಲುತ್ತೇನೆ. ಪರಿಣಾಮದಿಂದ ಏನಾಗುತ್ತದೆ ಎಂಬುದಾಗಿ ಮುಂದೆ ನೋಡುತ್ತೇನೆ. ಆತ್ಮವನ್ನೇ ಪರಮಾತ್ಮನಿಗೆ ಅನುಸಂಧಾನವನ್ನು ಮಾಡಿ ಪರಮಾತ್ಮನ ಶಕ್ತಿಯ ಕೃಪೆಗೆ ಪಾತ್ರರಾಗಬೇಕೆಂಬ ಉದ್ದೇಶದಿಂದಲೇ ದೀರ್ಘವಾದಂತಹ ತಪಸ್ಸಿನಲ್ಲಿ ತೊಡಗಿಕೊಂಡ. ಸಮಾಧಿ ಸ್ಥಿತಿಯಲ್ಲಿ ನಾನಿದ್ದದ್ದೇನೋ ಹೌದು. ಹಾಗೆಂದು ತಪಸ್ಸಿನಿಂದ ಹೇಳುವುದೇ ಇಲ್ಲ ಎಂಬ ತೀರ್ಮಾನವನ್ನು ಕೈಗೊಂಡು ಕುಳಿತದ್ದು ಅಲ್ಲ. ನಮ್ಮ ಸಂಕಲ್ಪ ಈಡೇರುವಂತಹ ಕಾಲದಲ್ಲಿ ತಪಸ್ಸನ್ನು ಬಿಡಲೇಬೇಕಾಗುತ್ತೆ. ಆದ್ರೆ ಇದು ನಾನು ತೀರ್ಮಾನಿಸಿ ಬಿಟ್ಟದ್ದಲ್ಲ. ಯಾವುದೋ ಒಂದು ಅಗೋಚರವಾದ ಶಕ್ತಿ ಹೇಳು ವಿಶ್ವಾಮಿತ್ರ ಎನ್ನುವ ಹಾಗೆ ಬಡಿದೆಬ್ಬಿಸಿದ ಹಾಗಾಯಿತು. ಯಾರು ನೋಡಿದ್ರೆ ಪಕ್ಕದಲ್ಲಿ ಯಾರು ಕಾಣು. ಆದ್ರೂ ತಪಸ್ಸಿನಿಂದ ಕಡ್ತೆರೆದಾಗಿದೆ. ಸುತ್ತಲೂ ದೃಷ್ಟಿ ಹಾಯಿಸಿದ್ರೆ ವಿಶಾಲವಾದಂತಹ ಪ್ರಕೃತಿ ಗೋಚರಿಸುತ್ತಾರೆ. ಒಳ್ಳೆಯದೇ ಆಯಿತು. ಯಾವುದೋ ಒಂದು ದೃಶ್ಯ ನಮಗೆ ಕಾಣುವುದಕ್ಕಿದೆ ಎನ್ನುವುದೇ ಸ್ಪಷ್ಟ ಇದೆ. ಅದಕ್ಕಾಗಿ ಈಗ ತಪಸ್ಸಿನಿಂದ ಹೇಳಬೇಕಾಗಿ ಬಂತೋ ಏನು ನೋಡುವ. ಈ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಣೆ ಮಾಡದೇ ಇದ್ರೆ ಮತ್ತೆ ಕಣ್ಣುಗಳೇ ಆ ಸೌಂದರ್ಯವನ್ನೊಮ್ಮೆ ಕಾಣಬೇಕು. ನೋಡುವ ಅಪರಮ ತಿರುಗಾಡ.
ದೃಷ್ಟಿ ಹಾಯಿಸಿ ನೋಡಿದರೆ ಚೈತ್ರ ಮಾಸವು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಚೈತ್ರದ ಪ್ರೇಮಾಂಜಲಿಯ ಘಮಘಮ, ಗಂಧದ ಪರಿಮಳಕ್ಕಿಂತಲೂ ಘಮಘಮ, ಸುಮ ಘಮ ಸಮಾಗ. ಬಾನೆತ್ತರಕ್ಕೆ ಬೆಳೆದು ನಿಂತ ವೃಕ್ಷರಾಜಿ, ಅದರಲ್ಲಿ ಬಿಟ್ಟಂತ ಹೂವುಗಳು, ಹೊರಸೂಸುವಂತ ಗಂಧ ನಾಸಿಕಕ್ಕೆ ಬಡಿದಾಕ್ಷಣವೇ ಮನಸ್ಸಿಗೆ ಅತೀವವಾದಂತಹ ಆನಂದವೂ ಆಯಿತು. ಈ ಪ್ರಕೃತಿಯನ್ನು ಕಾಣುವುದಕ್ಕಾಗಿಯೂ ಏನೋ ತಪಸ್ಸಿನಿಂದ ಎದ್ದ ಹಾಗಾಯಿತು. ಇಂಥ ಸೌಂದರ್ಯವನ್ನು ಕಾಣದಿದ್ರೆ ಮತ್ತೆ ಯಾವಾಗ ಈ ಅನುಭವವನ್ನು ಅನುಭವಿಸಿ? ವಸಂತನ ಆಗಮನ ಆದ ಹಾಗೆ ಕಾಣುತ್ತಾ ಇದೆ ಈ ಪ್ರಕೃತಿ. ಬೆಳೆದು ನಿಂತಹ ಮರಗಳನ್ನು ನೋಡಿದ್ರೆ ಅರ್ಥ ಆಗುತ್ತದೆ, ಮರಗಳೆಲ್ಲ ಫಲಗಳಿಂದ ತುಂಬಿವೆ. ಬಹುಶಃ ಹೀಗಿರ್ಬೇಕು. ನಮ್ಮ ಬದುಕಿನಲ್ಲಿಯೂ ಯಾವುದೋ ಒಂದು ಫಲೋದಯ ಆಗುವಂತಹ ಸಂದರ್ಭ ಒದಗಿ ಬಂತು. ಅದಕ್ಕಾಗಿ ಈಗ ತಪಸ್ಸನ್ನು ಬಿಡಬೇಕಾದಂತಹ ಸ್ಥಿತಿಯನ್ನು ಒದಗಿ ಬಂತು. ಏನು ಆಶ್ಚರ್ಯ! ಮರ ಬಾಗಿಲ್ಲ ಅಲ್ಲ, ಇವಳ ಭಾರವನ್ನು ತಾಳಲಾರದೆ ಮರವೇ ಬಗ್ಗಿದ್ದ. ಪಾಪ ಮರ ಆದ್ರೂ ಏನು ಮಾಡುವುದು? ಇವಳ ಭಾರವನ್ನು ಸಹಿಸಿಕೊಳ್ಳುವುದಕ್ಕಾಗದೆ ಮರವೇ ಬಾಗಿ ನಿಂತು. ಹಾಗೆ ಪಕ್ಕನೆ ಕಾಣುವಾಗ ಕಾಣುತ್ತೆ. ಹೌದು ಅಲ್ವ ಅಂತ ನಮಗೂ ಅನುಮಾನ ಆಗುತ್ತೆ. ಯಾಕಂದ್ರೆ ಆ ಬ್ರಹ್ಮದೇವ ಎಲ್ಲ ತುಂಬಿಸಿ ಬರುವುದು. ಎಂತ ಹೃದಯ, ಎಂತ ಹೃದಯ! ಕರಿಕಿಸೆ ನಾಯಿ ತೋಯ ಜಾಬಿ ಬಾರಿ ಬರುತ್ತಿರೆ ಬೀರಿ ಭುಜಗಳ ತೋರಿ ಬಲು ಹುಯ್ಯ ಯಾರೀ ನಾಯಿ. ನೋಡಿದ್ರೆ ಮತ್ತೆ ನೋಡಬೇಕು ಅಂತ ಅನ್ನಿಸುತ್ತಾ ಇದೆ. ಆದ್ರೆ ಏನು ಮಾಡುವ? ಯಾವುದು ಬೇಡ ಅಂತ ಬಿಟ್ಟನ್ನು ತಪಸ್ಸಿಗೆ ಗೊಳಿಸಿಕೊಂಡ. ಮತ್ತೆ ನಾವು ಯಾಕೆ ಆ ಕಡೆಗೆ ಮನ ಮಾಡಬೇಕು? ಅಲ್ಲ, ಯಾರಾದ್ರೂ ನಮಗೆ ಯಾರು ಆಗತಕ್ಕಂಥ ಅರ್ಥಲ್ಲ. ಯಾರಾದ್ರೂ ನಮಗೇನು ಬೇಡ ಬೇಡ ಅಂತ ಹಿಂದಿರುಗುವಂತ ಮನಸ್ಸಾದ್ರೂ ಕೂಡ ಬೇಕು ಅಂತ ಹಾತೊರೆಯುತ್ತಾವ. ಏನು ಮಾಡುವ? ಒಂದುಂಟು, ಈಗ ಬೇಕು ಅಂತ ಅನ್ನಿಸಿದವನಿಗೆ ಬೇಡ ಅಂತ ತಿರಸ್ಕರಿಸುವುದು ಗೊತ್ತಿದ್ರೆ ಮಾತ್ರ ಬೇಕು ಅಂತ ಅಂದಾಗ ಮುಂದೆ ಹೋಗಬೇಕು. ಈಗ ಬೇಡ ಎಂದಾಗ ಬಿಡುವುದಕ್ಕೆ ಆಗದೇ ಇದ್ದವನಿಗಾದ್ರೆ ಬೇಕು ಎಂದಾಗ ಮತ್ತೆ ನಾವು ಪ್ರಯತ್ನಿಸಿದ್ದು ಹೋಗಬಾರದು. ನಮಗೆ ಸರಿಯ ಅನುಭವ. ಬೇಡ ಅಂತ ನಾವು ಅಂದಾಗ ನಾವು ಬಿಟ್ಟವರು. ಹಾಗಾಗಿ ಏನು ಮಾಡುವ? ಪರಿಚಯ ಇಲ್ಲ, ಮಾತಾಡಿಸಬೇಕು. ಮಾತಾಡಿಸುವುದು ಪ್ರತಿಕ್ರಿಯೆ ಸಿಕ್ಕಿದೆ ಅಂದ್ರೆ ನನಗೆ ಮತ್ತು ಫಲಪ್ರದ ಹಾಗಾದ್ರೆ ಸುಲಭ. ಹೆಣ್ಣು ಮಕ್ಕಳನ್ನು ಮಾತಾಡಿಸುವುದರ ಸುಲಭದ ದಾರಿಯಲ್ಲಿ ಹೋಗಲಿ ಎದುರಾಯಿತು ಮಕ್ಕಳೇ ನಮ್ಮಲ್ಲಿ ಮಾತಾಡೋದಕ್ಕೆ ಆರಂಭಿಸುತ್ತಾರೆ. ಹಾಗಾದ್ರೆ ಅದುವೇ ಸರಿ.
ಕೆಲವೊಮ್ಮೆ ಹಾಗೆ ಹೇಗೆ ಅದಕ್ಕೆ ಅರ್ಥ ಏನು ಅಂತ ಕೇಳಬಾರ್ದು. ಮತ್ತೆ ಹಾಗಿದ್ದು ಅರ್ಥ ಇಲ್ಲದ್ದು ಅಂತ ಅದರ ಅರ್ಥವೂ ಅಲ್ಲ. ಅಲ್ಲ ಕೆಲವೊಮ್ಮೆ ಉದ್ಗಾರ ಹೊಳರೆ ಹೊಜರೆ ಹೊಜ ಕೂತುರೆ ಹೊಗಳಿಕೆ ಹೊಗಳಿಕೆ ನಮ್ಮ ದೃಷ್ಟಿ ಗೋಚರಕ್ಕೆ ವಿಚಿತ್ರವಾಗಿ ಕಂಡರೆ ಈ ರೀತಿಯಾದಂತ ಉತ್ತರ ಬರ್ತದೆ. ಯಾಕೆ ಈ ರೀತಿಯಾದಂತ ಸೌಂದರ್ಯ ಸೌಂದರ್ಯವನ್ನು ಕಣ್ಣು ತುಂಬಿಸಿಕೊಂಡು ಆಯ್ತು ಮಾಡ್ತೀವಿ. ಪೂರ್ಣ ಚಂದ್ರಶ್ರೀ ನೇತ್ರ ಪದ್ಮದಳಾಕೃತಿ ಓಹೋ ಕೋಟಿ ಸೂರ್ಯ ಪ್ರಕಾಶ ಅಂಬುರುಹದ ನೇತ್ರೆ ಹೊಗಳಿಕೆ ಪ್ರಾರಂಭದಲ್ಲಿ ಹೌದು. ಅಲ್ಲ ಹಾಗೂ ನಿನ್ನನ್ನು ಹೊಗಳಿದಷ್ಟು ಕಡಿಮೆ. ಆ ನಿನ್ನ ಮೂಗು, ಆ ನಿನ್ನ ಹುಬ್ಬು, ಆ ನಿನ್ನ ಮರಿದುಂಬಿಗಳ ಸಾಲಿನಂತಿರುವ ಮುಂಗುರುಡು, ನೀಳವಾಗಿ ಬಿದ್ದಂತ ಆ ನಿನ್ನ ಜಡೆ, ಆ ನಿನ್ನ ಸಿಂಹಕಟಿ, ಶಂಕದಂತಿರುವ ಆ ನಿನ್ನ ಕೊರಳು, ಮರಿಯಾದ ಸೊಂಡಿಲಂತಿರುವ ನಿನ್ನೆರಡು ಕೈಗಳು. ನಮಗೆ ಒಂದು ನಾಳೆಗೆ ಕಡಿಮೆಯಾಗಿ ಹೋಯ್ತು. ಮತ್ತೆ ಎಷ್ಟು ಬೇಕಿತ್ತು? ನಮಗೆ 1,000 ಬೇಕು. ಯಾಕೆ ಬೇಕಲ್ಲ ಹೊಗಳು ಹೊಗಳಿಕೆ ಅಷ್ಟು ಬೇಕಿತ್ತು. ಬೇಕಿತ್ತು. ಅಷ್ಟಿದ್ರೂ ಕಡಿಮೆ ಆಯ್ತು ಅನ್ನಿಸುವುದು ಈಗ. ಹೌದು. ಹೊಗಳಿಕೆ ಎಷ್ಟಿದ್ರು ಕಡಿಮೆ ಅಲ್ವಾ? ಬಹಳ ತುಂಬಿಸಿಕೊಟ್ಟಿದ್ದಾನೆ, ಬಹಳ ತುಂಬಿಸಿಕೊಟ್ಟಿದ್ದಾನೆ. ನಂಬಿಕೆ ಇರಬಹುದು, ಆದರೆ ತುಂಬಿಸಿಕೊಟ್ಟಿದ್ದಾರೆ. ಮಾತು ನೋಟ ಸಲಹೆ ನನಗೆ ಯಾವುದು ಗೊತ್ತೇ ಆಗ್ಲಿಲ್ವಲ್ಲ. ಇಷ್ಟರವರೆಗೆ ನಿನ್ನನ್ನು ನೋಡಿದ ಪ್ರಥಮ ದರ್ಶನ ನಮ್ಮದು. ಹಾಗಾಗಿ ಒಂದು ಪ್ರಶ್ನೆ, ಯಾರು ಇಲ್ಲಿ ಅವಳೆಯ ಅಲ್ಲ ಈ ಕಡೆಗಾಗಿ ಬಂದವಳ ಅಲ್ಲ ಯಾವುದೋ ಒಂದು ಕಡೆಗೆ ಹೋಗುವಾಗ ಈ ಕಡೆಯನ್ನು ತಿರುಗಾಟ ಮಾಡಿಕೊಂಡು ಮತ್ತೆ ನಾವು ಹೋಗುವಲ್ಲಿಗೆ ಹೋಗುವ ಹೀಗೆ ನಿಲ್ಲಿಸಿಕೊಂಡು ಬಂದವಳ. ನಿನ್ನ ಹೆಸರೇನು? ಹೆದರ್ಬೇಡ. ಯಾರು ಹೆದರ್ಬೇಡ. ಪರಿಚಯ ಪ್ರಶ್ನಾತ್ಮಕವಾಗಿ ಕೇಳಿದ್ದ ತಿಳಿಸ್ಬೇಕಂತ ನನ್ನ ಕರ್ತವ್ಯ ಅಲ್ಲ. ಲಾಲಿಸಬೇಕು Hare
ಈಗ ಅವರಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ. ಒಳ್ಳೆಯದಾಗಲಿ ಎಂಬುದಾಗಿ ಹೌದೌದು. ಆಶೀರ್ವಾದ ಮಾಡಿದೆ. ಸಂತೋಷ. ನಿಮ್ಮ ಆಶೀರ್ವಾದದ ಬಲದಿಂದಲಾದ್ರೂ ಇನ್ನು ಮುಂದಕ್ಕೆ ನನಗೆ ಒಳ್ಳೆತನವೇ ಪ್ರಾಪ್ತಿಯಾಗಿಯಪ್ಪ. ಆಗಿಲ್ಲ ಅಂತಲ್ಲ, ಇನ್ನು ಮುಂದಿನ ಕಥೆಗಿಂತ ಅಧಿಕವಾದಂತ ಒಳ್ಳೆಯ ಅಭಿವೃದ್ಧಿಯೇ ಕಡಿಮೆ ಆಗಿದೆ ಅಂತಲ್ಲ. ಅಲ್ಲ, ಇನ್ನು ಮುಂದಿನ ದಾರಿಯಲ್ಲಿ ಅದು ಸುಲಭವಾಗಿ ಸಾಗಲಿಕ್ಕೆ ನಿಮ್ಮ ಆಶೀರ್ವಾದ ಪೂರಕವಾಗಿರಬೇಕು ಅಂತ ಆಸೆಯಿಂದ ಆ ಮುಖದ ಓಜಸ್ಸು, ತೇಜಸ್ಸು, ಆ ಚಳಿ ಇವೆಲ್ಲವನ್ನು ಕಂಡಾಗ ತಾವು ಮುನಿಶ್ರೇಷ್ಠರು ಎನ್ನುವುದರಲ್ಲಿ ಅನುಮಾನವಿಲ್ಲ ಅಲ್ವಾ? ಅಷ್ಟೆಯೋ ತಲೆಯಲ್ಲಿ ಜುಟ್ಟು, ರುದ್ರಾಕ್ಷ ಮಾಲೆ, ಕೈಯಲ್ಲಿ ದಂಡ ಬಿಟ್ಟತೆ ಅಲ್ಲ, ದಂಡ ಜಾರಿಯಿಂದ ಮುನಿಗಳಲ್ಲಿ ಪೂರ್ಣತ್ವವನ್ನು ಕಾಣಬೇಕು ಅಂತಾದ್ರೆ ಎಲ್ಲೂ ಅಲಂಕರಿಕವಾಗಿ ಬೇಕಾಗಿರ್ತಾರೆ. ನನಗೆ ಕಾಣದೇ ಇದ್ದಾಗ ನಾನು ಪ್ರಶ್ನೆ ಮಾಡಿ ನನ್ನ ಸಹಜ ಕಾರ್ಯ ಅಲ್ವಾ? ನಿಮಗೆ ಮಗದೊಮ್ಮೆ ನಾನು ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ. ಎಷ್ಟು ಬಾರಿ ನಮಸ್ಕಾರ ನಿಮ್ಮಂತವರಿಗೆ ಎಷ್ಟು ಬಾರಿ ನಮಸ್ಕಾರ ಮಾಡಿದರೂ ಅದು ಕಡಿಮೆ. ಆಗಿರುವಂತಹ ಯೋಗ್ಯತೆಯನ್ನು, ವ್ಯಕ್ತಿತ್ವವನ್ನು ತಾವು ಅಳವಡಿಸಿಕೊಂಡಾಗ ನಮಸ್ಕಾರ ಮಾಡಿದಾಗ ಗೌರವ ಭಾವ ಯಾಂತ್ರಿಕವಾಗಿ ಇದು ಮತ್ತೆ ನಾನು ಯೋಚನೆ ನನಗೆ ಅರಿವಿಲ್ಲದೆ ಈ ನಾನು ನಮಸ್ಕಾರ ಮಾಡಿದೆಯಲ್ಲ. ಹೌದು, ನಿಮ್ಮ ತೇಜಸ್ಸಿನ ಪ್ರಕಾರತೆ ನನ್ನನ್ನು ಈ ರೀತಿಯಾದಂತೆ ನಮಸ್ಕಾರ ಮಾಡುವುದಕ್ಕೆ ಪ್ರೋತ್ಸಾಹ ಪ್ರೇರಣೆ ನೀಡುತ್ತಾ ಇತ್ತು. ಹೌದಾ? ಹೌದಪ್ಪ. ಒಳ್ಳೆ ನಾನು ಕೇಳಿದ್ದೇನೆ. ಪ್ರತ್ಯಕ್ಷವಾಗಿ ನೋಡಿದ್ದು ಮಾತ್ರ ಅಲ್ಲ, ಪರೋಕ್ಷವಾಗಿ ಬೇಕಾದಷ್ಟು ಸಂಗ್ರಹ ಮಾಡಿಕೊಂಡಿದ್ದೇನೆ. ಹೌದಾ? ಹೌದಪ್ಪ. ಪ್ರಚಾರ ಒಳ್ಳೆ ಪ್ರಚಾರದಲ್ಲಿದೆಯಾ? ಒಳ್ಳೆಯ ಪ್ರಚಾರದಲ್ಲಿದೆಯಾ? ಲೋಕದಲ್ಲಿ ನಿಮ್ಮ ಹೆಸರು ಪ್ರಚಾರದಲ್ಲಿ ಉಂಟು, ಎಲ್ಲರೂ ಹೊಗಳುತ್ತಾ ಇದ್ದಾರೆ. ಮತ್ತೆ ಎಲ್ಲಿ ನೋಡಿದ್ರೆ, ಯಾವ ನಾಲೆಗೆ ನೋಡಿದ್ರೆ ನಿಮ್ಮ ಹೆಸರು. ಹೌದಪ್ಪ. ಹಾಗಾದ್ರೆ ನಿನಗೆ ಯಾರು ಬಂದರೆ ಅಂದ್ರೆ ನಾವು ಹಾಗೆಲ್ಲ ಪ್ರಚಾರಕ್ಕೆ ಪ್ರಿಯರು ಅಲ್ಲ. ಸುಮ್ಮನೆ ಯಾರು ಬೇರೆ ಇರಬೇಕು. ತಾವು ಪ್ರಚಾರ ಪ್ರಿಯರು ಅಲ್ಲದಿದ್ದರೂ ಕೂಡ ನಿಮ್ಮದಾದಂತಹ ಯೋಗ್ಯತೆಯಿಂದ ತಾವು ಪ್ರಚಾರತೆಯನ್ನು ಪಡೆದಿದ್ದೀರಿ ಎನ್ನುವುದರಲ್ಲಿ ಎರಡು ಮಾತಿಲ್ವಲ್ಲ. ಕೆಲವರಿಗೆ ನಾವು ಪ್ರಚಾರದಲ್ಲಿದ್ದೇವೆ ಅಂತ ಅವರಿಗೆ ಗೊತ್ತಿರೋದಿಲ್ಲ, ಉಳಿದವರು ಹೇಳಿ ಆಗಬೇಕು. ನಾನು ಕೆಲವರೆಲ್ಲ ಪ್ರಚಾರಕ್ಕಾಗಿ ನೀವು ಆ ಸಾಲಿಗೆ ನಿಮ್ಮ ಪ್ರಚಾರಕ್ಕೆ ನಿಮಗೆ ಗೊತ್ತಿಲ್ಲ. ಸರಿ, ಹಾಗಂತ ನನ್ನ ಪರಿಚಯ ಹೇಳಬೇಕಾದ್ರೆ ನನ್ನ ಕರ್ತವ್ಯ. ನಿಮ್ಮಂತರ ಹೇಳಬೇಕಂತಂದ್ರೆ ನನ್ನ ಯೋಗ ಅಂತ ಬೇಕು. ಎಲ್ಲಿಂದ ಪ್ರಾರಂಭಿಸಲಿ, ಎಷ್ಟು ಮುಕ್ತಾಯಗೊಳಿಸಬೇಕು ಅಂತ ಗೊಂದಲದಲ್ಲಿ ನಾನಿದ್ದೀನಿ. ಅಯ್ಯೋ, ನೇರವಾಗಿ ಪರಿಚಯ ಹೇಳಿದ್ರೆ ಪ್ರಾರಂಭ ಹೇಳ್ಬೋದು. ಅಂದ್ರೆ ನಾನು ಈ ಊರಿನ ಕಲ್ಲು ಅಲ್ಲ. ಮೇಲೆ ಯಾವ ಲೋಕ ಇರೋದು? ಸತ್ಯಲೋಕಕ್ಕಿಂತ ಸ್ವಲ್ಪ ಕೆಳಗೆ ಸತ್ಯಲೋಕದಿಂದ ಕೆಳಗೆ ದೇವಲೋಕ, ಇಂದ್ರನ ಲೋಕ. ಇದು ನಾನು ಇಂದ್ರನ ಮನೆಯವಳಲ್ಲ. ಇಂದ್ರನ ಮನೆಯವರು ಇಂದ್ರನ ಸಮೀಪವಾದ ನೀನು. ಹೌದಪ್ಪ. ಅಪರಾಧವಾಗಿ ಹೋಯಿತು, ವಿರೋಧಕ್ಕಾಗಿ ಮಾತಾಡಿದೆ. ಪರಮ ಪತಿವ್ರತ ಶಿರೋಮಣಿ ಅಮ್ಮ ಸಚೀದೇವಿ ತಿಳಿಯದೆ ಮಾಡಿದಂತ ಅಪರಾಧ ಆಗಿರಬಹುದು, ಕ್ಷಮಿಸಬೇಕು. ಹೋಗಲಿಕ್ಕೆ ಸಾಕು. ಆ ಸಚೀದೇವಿಯಲ್ಲಿ ನಾನೆಲ್ಲಿ ಇಂದ್ರನ ಮನೆಯೆಂಬುದಾಗಿ ಹೇಳಿಲ್ಲ, ಇಂದ್ರನ ಸಮೀಪವರ್ತಿ, ಇಂದ್ರ ಮನೆಯಲ್ಲಿ ಇರುವ ಆಕೆ ಎಂಬುದಾಗಿ ಹೇಳಿರುತ್ತಾರೆ. ಅಜ್ಜಿ ಅಲ್ಲ, ಈಗ ಇಂದ್ರನ ಮನೆ ಸೇರಿದ್ರೆ ಒಂದು ಭೂಲೋಕ ಅಂತ ಉಂಟು. ಭೂಲೋಕ ಆ ಮನೆ ಉಂಟು. ಅದೇ ರೀತಿ ಬೇರೆ ಬೇರೆ ವಿಭಾಗ. ಅದೇ ರೀತಿ ದೇವಲೋಕ ಇಂದ್ರನ ಮನೆ. ಹಾಗಾಗಿ ಸಚಿನಾನಲ್ಲ, ಅಲ್ಲಿ ನಾಟ್ಯ ಗಡಿಕೆ ಇರುವಾಗ ಅವನಲ್ಲಿ ನಾನೇ ಓಡುವಾಗ ನೀರಿನ ಗಡಿಕಾಂಗ ಅಷ್ಟು ತಾತ್ಸರೇನು ಗಡಿಕಾಂಗ ಅಂದ್ರೆ ಎಣಿಕೆಗೆ ಸಿಕ್ಕುವರು ಅಂತ. ಹೌದಪ್ಪ. ಗಡಿಕಾಂಗ ಜನಸ್ಥಿತಿಯಲ್ಲಿ ಹೇಳುತ್ತಿದ್ರೆ ಅಪ್ಸರಾಂಗನೆಯರು. ಓ, ನೀರೀಗ ಅಪ್ಸರಾಂಗನೆ. ನಾನು ಅಪ್ಸರಾಂಗನೆ ಗೊತ್ತಿದೆ. ಸಾಕಾದ್ರೆ ಯಾರ ಬಗ್ಗೆ ಗೊತ್ತು ನಿಮಗೆ?
ರಂಬೆ ರಂಬೆ ಪೂರ್ವಚಿತ್ತಿ 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 ಸಹಜನ್ಯೆ ಸಹಜನ್ಯೆ ಊರ್ವಶಿ ಊರ್ವಶಿ ತಿಲೋತ್ತಮೆ ತಿಲೋತ್ತಮೆ ಮಂಜುಘೋಷ ಮಂಜುಘೋಷಿ ವಿಶ್ವಾತಿ ವಿಶ್ವಾಸಿ ಕೃತಾತಿ ಕೃತಾಚಿ ಅಷ್ಟೇನೊಂದಿನ ಪರಿಚಯ ಇಲ್ಲ. ಯಾರ ಪರಿಚಯ ಇರಬೇಕಿತ್ತು ಅವರ ಪರಿಚಯ ಇಲ್ಲ. ಸೇರ್ಪಡೆ ಅಲ್ಲ ಹಳೆ ನಾನು ಗೊತ್ತಿರುವ ಹೆಸರೆಲ್ಲ ಹೇಳಿ ಆಯ್ತು. ಆದ್ರೆ ಬಿಟ್ಟು ಹೋಗಿದ್ದೀನಲ್ಲ ಬಿಟ್ಟು ಹೋದ ಒಂದು 4ನೇ ಸಾಲು ಬಿಟ್ಟು ಹೋಗಿದ್ದೀನಿ. ಅಕ್ಷರ ಎಲ್ಲಿಂದ ಪ್ರಾರಂಭ ಮಾಡಿದ್ದು? ರಂಬೆ ರಂಬೆ ಪೂರ್ವಚಿತ್ತಿ ಪೂರ್ವಚಿತ್ತಿ ಸಹಜನ್ಯೆ ಸಹಜನ್ಯೆ ಊರ್ವಶಿ ಊರ್ವಶಿ ತಿಲೋತ್ತಮೆ ಮಂಜುಘೋಷ ವಿಶ್ವಾತಿ ಕೃತಾತಿ ಊರ್ವಶಿ ಆದ ಬಳಿಕ ಯಾರು? ಊರ್ವಶಿಯಾದ ಬಳಿಕ ತಿಲೋತ್ತಮೆ ತಿಲೋತ್ತಮೆಲ್ಲ ಊರ್ವಶಿಗಿಂತ ಮೊದಲು ಯಾರು? ಊರ್ವಶಿಗಿಂತ ಮೊದಲು ಸಹಜನ್ಯೆ ಅಯ್ಯೋ ಅಲ್ಲ ಊರ್ವಶಿ ಊರ್ವಶಿಯ ಬಳಿಕ ಊರ್ವಶಿಯ ಬಳಿಕ ನಾನೇ ಊರ್ವಶಿಯ ಬಳಿಕ ನೀನೀಗ ಮಂಜುಘೋಷ ಯಾರು? ನಾನು ಮಂಜುಘೋಷ ಅಲ್ಲ. ನನ್ನ ಹೆಸರನ್ನು ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ದು ನಾನು. ನಿನ್ನ ಹೆಸರು ನನ್ನ ಹೆಸರು ಬಿಟ್ಟು ಹೋಗಿದೆ ಅಂತ ನೋಡಿ ನೋಡಿ ಇದು ಹೋದ ಹೆಸರು ಬೇಕಾದ್ರೆ ನೆನಪಿಲ್ಲ ಯಾವುದು? ನನಗೆ ಗೊತ್ತಿರುವ ಹಾಗೆ ನಾನು ಎಲ್ಲ ಹೆಸರು ಹೇಳಿ ಆಯ್ತು. ಹಾ ಯಾವ ಹೆಸರು ಬಿಟ್ಟು ಹೋಗಿದೆ? ರಂಬೆ ಪೂರ್ವಚಿತ್ತಿ ಹಾ ಸಹಜನ್ಯೆ ಹಾ ಊರ್ವಶಿ ಊರ್ವಶಿ ಬಂತು ಬಂತು ಮೇಲೆ ಬಂತು ಹೆಸರಿನ ಮೊದಲ ಅಕ್ಷರ ಹೆಸರಿನ ಮೊದಲ ಅಕ್ಷರ ಬಂತು ಮೇನಕ ಅಂತ ಹೇಳಿ ಭಾವೋದ್ಯೋಗದಿಂದ ಮೇನಕ್ಕೆಲ್ಲ ಮೈಗೆ ಸ್ಪರ್ಶ ಮಾಡಿದ್ದೀರಾ? ಆಗಲದು ಮತ್ತೆ ಪರಿಚಯ ಇದ್ದವಳ ಹತ್ತಿರಕ್ಕೆ ಬಂದಿದ್ದಲ್ಲ ಅನ್ನೋದು ಮೇನಕ ಎನ್ನುವಂತ ಸಲುಗೆ ಇರಲಿ ಬೇಡ. ಮೇನಕ 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 ಯಾರು ಮೇಳ ಬಿಟ್ಟದ್ದು? ಮೇಳ ಬಿಟ್ಟದ್ದಲ್ಲ, ಮೇಳದ ಬದಲಾವಣೆ ಒಂದಿಷ್ಟು ಸಮಯಕ್ಕೆ ಮಾತ್ರ. ಹೌದಲ್ಲ? ನಿಮಗೆಲ್ಲ ಹಾಗೆ ಉಂಟು. ಬದಲಾವಣೆ ನಮಗೆ ನಾವು ಇಚ್ಛೆಯನ್ನು ಸಂಚರಿಸುವ ಸ್ವಾಯಿಚ್ಛೆಯನ್ನು ಸಂಚರಿಸುವ ನಾವು ಎಲ್ಲಿಗೂ ಬೇಕಾದ್ರೂ ಹೋಗ್ಬೋದು. ಹೌದಾ? ಹೊರಟು ಬಂದವಳು ನಾನು. ಯಾವ ಕಡೆಗೆ ತಿರುಗಾಟ? ಕಾರಣ ಉಂಟು.
ಹೌದು. ಯಾವ ಪಾಪ ಕರ್ಮಗಳಿಗೆ ಮಾಡಿದರೂ ಕೂಡ ಅದರ ಪರಿಹಾರ ಈ ವಸುಂಧರೆಯಲ್ಲಿ ಆಗಬೇಕು. ಅದಕ್ಕೆ ಇದಕ್ಕೆ ಕರ್ಮ ಭೂಮಿ ಅಂತ ಹೆಸರು ಬಂತು. ಕರ್ತಾರಿನ ಕರ್ಮ ಪ್ರಪಂಚವನ್ನು ಜಗತ್ತಿಗೆ ಪಾತ್ರ ಆಗುವುದು ದೇವರುಗಳು ಕೂಡ ಅದಕ್ಕೆ ಈಗ ಪ್ರೀತಿಯೆಲ್ಲ ಬಂದು ಹೋಗುವುದೆಲ್ಲ ಇದ್ದದ್ದು. ಬರುವುದು ತಂದೆ. ಹೌದು. ಅದೇ ರೀತಿ ನನ್ನ ಜೀವನದಲ್ಲಿ ತಿಳಿದೋ ತಿಳಿಯಲು ಅಥವಾ ಭವಿತವ್ಯದ ಭದ್ರತೆಗೆ ಬೇಕಾಗಿ ಪುಣ್ಯ ಸಂಚಯನಕ್ಕಾದರೂ ಪುಣ್ಯ ಕೆಲಸವನ್ನು ಮಾಡಬೇಕು. ತೀರ್ಥ ಕ್ಷೇತ್ರಗಳನ್ನು ಕಾಣಬೇಕು, ಪುಣ್ಯ ಕ್ಷೇತ್ರಗಳಲ್ಲಿ ಸಂದರ್ಶನ ಕೊಡಬೇಕು ಎನ್ನುವಂತ ಮಹಾದಾಸೆ ನಿಲ್ಲಿಸಿಕೊಂಡು ದೇವಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದೇನೆ. ಚಾರು ಪುಷ್ಕರ ಕ್ಷೇತ್ರ ಎಲ್ಲರೂ ಸಂದರ್ಶನ ಆಯಿತು. ನೋಡಿ ಹೂವಲ್ಲಿ ಕಾಣುತ್ತೆ, ಹೂವಲ್ಲಿ ಕಾಣ್ತಾ ಇದೆಯಲ್ಲ ತೀರ್ಥ ಕ್ಷೇತ್ರ. ತೀರ್ಥ ಕ್ಷೇತ್ರ ಆ ತೀರ್ಥ ಕ್ಷೇತ್ರದಲ್ಲಿ ಮಿಂದು ಮಡಿಯುಟ್ಟು ನನ್ನ ತಾಲೂಕ ಬಳ್ಳಾರಿಪುರವನ್ನು ಸೇರಬೇಕು ಎನ್ನುವಂತ ಅವಸರದಲ್ಲಿ ದೇವಲೋಕಕ್ಕೆ ಒಂದು ಬೇರೆ ಹೆಸರಿಲ್ಲ. ಈಗೇನು ಬೇರೆ ಬಳ್ಳಾರಿಪುರ ದೇವರಿಗೆ ಹೆಸರಿಲ್ವಾ? ಯಾವ ರೀತಿಯಾಗಿ ಬಲವೈ ಅವರ ಪುರವೇ ಬಳ್ಳಾರಿಪುರ. ಹಾಗೆ ಬಳ್ಳಾರಿಪುರ ದೇವಲೋಕ. ಅಲ್ಲಿಗೆ ಸೇರಬೇಕು. ಆದ್ದರಿಂದ ಆಯ್ತು, ಪರೀಕ್ಷೆ ಆಯ್ತು, ಇಲ್ಲಿ ಒಂದು ಕಲಿಯು ಸರಿಯಲ್ಲ ಅತಿ ಶೀಘ್ರವಾಗಿ ನಿಮಗೆ ಯಾವಾಗ ಬೇಕಾದ್ರೂ ಹೋಗಬಹುದು, ಯಾವಾಗ ಬೇಕಾದ್ರೂ ಬರುವುದು. ಹೌದು. ಇದು ಅಲೆಗಳಿಗೆ ಸೈರಿ ಅದನ್ನು ಒಟ್ಟು ಹೋಗುವುದಕ್ಕಾಗ್ತದ? ಹೋಗಬೇಕಾದಂತ ಸಮಯದಲ್ಲಿ ನಾವು ಹೋಗಲೇಬೇಕು ತಾನೆ. ಕಾಯುವುದಿಲ್ವಾ? ಇಷ್ಟು ಹೊತ್ತು ಕಾದಿ ಅಂತ ಇನ್ನೊಂದು ಅರೆಕ್ಷಣ ಯಾಕೆ ಸಮಯ ವಿಳಂಬ ಬೇಡ, ಅದನ್ನ ಸಮಯ ವಿಳಂಬ ಮಾಡುವುದು ಬೇಡ ಅಲ್ವಾ? ಏನಾಯ್ತು ಬೇಕಲ್ಲ ಇದು? ಮೊದಲಿನ ಮಾತಿಲ್ಲ, ಮೊದಲಿನ ನಡೆ ಇಲ್ಲ, ಅಭಿನಯದಲ್ಲಿ ಬದಲಾವಣೆ ಎಲ್ಲ ನಿನ್ನಿಂದ ನಿನ್ನಿಂದ ನಿನ್ನಿಂದ. ನಾನು ಯಾವ ರೀತಿ ಕಾರಣಬೇಕಲ್ಲ? ನಾನು ಏನ್ ಮಾಡಿದ್ದೇನೆ? ಅಪರಾಧ ಆಯ್ತಾ? ಅವರಿಗೆ ಹೇಳಿದ್ರಿಂದ ಒಳ್ಳೆಯದಾಯ್ತು. ಅಲ್ವಾ? ನಾಟ್ಯ ಅದು ಒಂದೇ ಅಲ್ಲ. ನಾವೆಲ್ಲ ಕೆಳಗಿನಿಂದ ನಿಂತು ಹೇಳುದು ದೇವೇಂದ್ರನ ಸ್ವರ್ಗ, ದೇವೇಂದ್ರನ ಸ್ವರ್ಗ. ಆದ್ರೆ ಯಾರ ಸ್ವರ್ಗ? ನಿಜವಾಗಿ ದೇವೇಂದ್ರನಿಗೆ ಸ್ವರ್ಗ ಆ ರೀತಿಯ ದೇವೇಂದ್ರನ ಸ್ವರ್ಗ. ಈಗ ಸ್ವರ್ಗದ ಇಲ್ಲಿಗೆ ಉಂಟು ಭೂಲೋಕಕ್ಕೆ. ಬಹುಶಃ ಅದೇ ಇರಬೇಕು ಅಂತ ಕಾಡ್ತಾರೆ. ಅದೇ ಮೊದಲ ಕಲ್ಪನೆ ಯಾವುದಿಲ್ಲ ಬೇಕಲ್ಲ. ಅಲ್ಲ, ಅವಾಗ ಹೇಳಿದ್ದ ನನ್ನದು ಏನಿಲ್ಲ ಸ್ವರ್ಗಕ್ಕೆ ಬರಬೇಕು ಅಂತ. ದೇವೇಂದ್ರನ ಹೌದೌದು, ಬರ್ಬೇಕಿತ್ತು. ನಾವು ಆಗಲೇ ಹೇಳಿದ್ದೇವೆ, ಪರನೀಯುವ ಸ್ವರ್ಗಕ್ಕೆ ನಾವು ಮನ ಮಾಡುವವರಲ್ಲ. ಹೌದಾ? ಬೇಕಾದ್ರೆ ಸ್ವರ್ಗವನ್ನೇ ನಮ್ಮ ಪಾಲನೆಗೆ ಧರಿಸಿಕೊಂಡೆವು. ನಮ್ಮ ಬಳಿ ಆಯ್ತಲ್ಲ, ಅದು ದಿವಲೋಕ ಅಂದ್ರೆ ಬೆಳಕಿನ ಲೋಕ. ಅಲ್ಲಿ ಬೆಳಕಿಲ್ಲ. ಬೆಳಕಲ್ಲಿ
ಬಂದಿದೆ. ಸರ್ಕಾರ ನಮ್ಮಲ್ಲಿಗೆ ಬಂದಿದೆ ಅಂದ ಮೇಲೆ ಅನುಭವಿಸದೆ ನಾವು ಯಾಕೆ ಕಾಲ ವಿಳಂಬ ಮಾಡುವುದು? ಅವ ಬಿಟ್ಟ ಸಹಿಸುವುದಕ್ಕಾಗುವುದಿಲ್ಲ. ಕಾಮಿನಿ, ಏನು ಒಮ್ಮೆ ಸ್ವರ್ಗ ಸುಖವನ್ನು ಅನುಭವಿಸುವುದಕ್ಕೆ ಮನ ಮಾಡು. ಯಾಕೆ ನಾನು ಸಂಪೂರ್ಣವಂತ ಎಂಬುದಾಗಿ ಭಾವಿಸಿಕೊಂಡರು. ಕೇಳಿ ಕೇಳಿದಾಗ ಮುಂದುವರಿದ ಭಾಗವನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಈ ಪೂರ್ವದಲ್ಲಿ ನಾನು ನಿಮ್ಮ ಬಗ್ಗೆ ತಿಳಿದುಕೊಂಡ ಬಗ್ಗೆ ಇಲ್ಲಿ ತಾವು ಆಡುತ್ತಿರುವಂತಹ ಮಾತಿನ ವೈಖರಿ ಇದಕ್ಕೆ ಸಂಬಂಧವೇ ಇಲ್ಲ ಅಂತ. ಅದು ಸತ್ಯವೋ ಇದು ಸುಳ್ಳು, ಅಲ್ಲ ಇದು ಸತ್ಯವೋ ಅದು ಸುಳ್ಳು ಎನ್ನುವಂತ ಅನುಮಾನ ಗೊಂದಲದಲ್ಲಿ ನಾನಿದ್ದೇನಲ್ಲ. ಅಯ್ಯೋ ಸಮಸ್ಯೆ ಯೋಗ್ಯತವಂತರು ಈ ಪ್ರಪಂಚದಲ್ಲಿ ಮತ್ತೊಬ್ಬರು ಇಲ್ಲ ಅಂತಾಗಿದೆ. ಹೌದು, ಸತ್ಯವು. ಸಾಧನೆ ತುತ್ತ ತುದಿಯನ್ನು ಏರಿದವರು ನೀವಂತೆ. ತಪಸ್ವಿ ಅಂದ್ರೆ ಉತ್ತಮ ತಪಸ್ವಿ ಎನ್ನುವಂತ ಬಿರುವನಿಗೆ ಪಾತ್ರನಾದರೂ ತಾವು ಎಂಬುದಾಗಿ ನಾನು ಯೋಚನೆ ಮಾಡಬೇಕಾದ್ರೆ ವ್ಯತಿರಿಕ್ತವಾದಂತಹ ಅನುಭವ ನನ್ನ ಪಾಲಿಗಾಗುತ್ತಾ ಇದೆಯಲ್ಲ. ಅಲ್ಪಜ್ಞಾನಿ ಅಯೋಗ್ಯ ತನ್ನ ಕಾಯದ ಅಲ್ಪ ಸುಖಕ್ಕೆ ಕಳಿಸೊಂದು ಕಾಮಿನಿಯ ಕಾಯಕ್ಕೆ ಆಧರಿಸುವ ಮಾತನ್ನು ತಾವು ಆಡುತ್ತಾ ಇದ್ದೀರಲ್ಲ. ಅದೇ ರೀತಿ ಅಲ್ಲ, ಒಂದು ಪೋಕರಂತೆ ಮಾತನಾಡ್ತಾ ಇದ್ದೀರಿ. ಮತ್ತೆ ಅಲ್ಲ, ನೀವು ಏನು ಗೊತ್ತಿಲ್ಲದ ವೈದ್ಯ ಗೊತ್ತಾಯ್ತಲ್ಲ. ಅದು ಸಾಮಾನ್ಯರಲ್ಲಿ ಆಡುವುದು ಹಾಗೆ ಅಂತಂದ್ರೆ ಹಾಗೆ ಹೇಳಬಹುದು. ನೀನು ಆಗಲ್ವಲ್ಲ, ನೀನು ದೇವರ ಬಗ್ಗೆ ಅಲ್ಲಿ ಎಲ್ಲ ಅದನ್ನೆಲ್ಲ ಮಾಡುದು. ಅಲ್ಲಿ ನೋಡಿದ್ರೆ ಇಲ್ಲಿ ಮಾಡಿ ಬೇರೆ ಮಾಡಬೇಕಾಗಿಲ್ಲ ಅಂತ. ಈಗ ಏರಿದ ಎತ್ತರವನ್ನು ಬಿಟ್ಟು ಕೆಳಗೆ ಇಳಿದಕ್ಕಾಗಿ ಮನ ಮಾಡುತ್ತಾ ಇದ್ದೀರ. ತಪಸ್ಸನ್ನು ಆಚರಿಸುವುದಕ್ಕೆ ಬೇಕಾದ ತಾವು ಮಾಡಿದಂತಹ ಸಾಧನೆ ಆಧರಿಸಿ ಯಾವ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿ ನಿರಂತರಾಗಿ ಈ ಲೋಕದ ಇಹವನ್ನೇ ಮರೆತು ತಪಸ್ಸನ್ನು ಆಚರಿಸಲು ನಿಮ್ಮಂತವರಿಗೂ ಆ ನಂತರ ಬಾಧೆ ಆಗುವುದಕ್ಕಿಂತ ಆ ಉರುಮೆ ಅನುಭವ ಆಗುವುದಕ್ಕಿಂತ ಆದರೂ ಅನುಭವದಿಂದ ಅಂತರಂಗದಲ್ಲಿ ಮೂಡಿದಂತಹ ಭಾವವನ್ನು ವ್ಯಕ್ತಪಡಿಸಿರಿ. ಆದ್ರೆ ನಾನು ಒದಗಿ ಬರಬಹುದಾ ಎಂಬುದಾಗಿ ನಾನು ಯೋಚನೆ ಮಾಡಬೇಕು. ಯೋಚನೆ ಮಾಡುತ್ತೇನೆ, ಅದು ಸರಿಯಾಗುವುದಿವಲ್ಲ. ನೀವು ನರ
ದೇವಲೋಕದವ, ನಾನು ಭೂಲೋಕದವ. ಭೂಲೋಕಕ್ಕೆ ನೀನೇ ಗಾಡಿ ದೇವತೆಗಳಾದ್ರೂ ಕೂಡ ಕರ್ಮ ಮಾಡಬೇಕು ಅಂತಾದ್ರೆ ಇದೇ ಲೋಕಕ್ಕೆ ಬರಬೇಕು ಅಂತ. ಹೌದು. ಹಾಗಾದ್ರೆ ಕರ್ಮ ಭೂಮಿ ಹೌದು ಅಂತಾದ್ರೆ ಇಲ್ಲಿ ಕರ್ಮ ಮಾಡ್ಲೇಬೇಕು. ಕರ್ಮ ಮಾಡ್ಬೇಕು. ನಾವು ಮಾಡಿದಂತ ಕರ್ಮವನ್ನು ಅವರು ಒಪ್ಪಬೇಕಲ್ಲ. ನಾನು ಈ ರೀತಿಯಾಗಿ ಮನ ಮಾಡಿ ನಿಮ್ಮಲ್ಲಿ ಒಂದಾದಂತಾದ್ರೆ ದೇವತೆಗಳು ಮುಗಿಸಿಕೊಂಡಂತಾದ್ರೆ ಪರಿಣಾಮ ನನ್ನ ಮೇಲೆ ಅಲ್ಲ ಇರುವುದು. ಆ ಬಗ್ಗೆ ನಾನು ಯೋಚನೆ ಮಾಡಬೇಡುವಾ? ಈಗ ನಿನ್ನೆಯವರೆಗೆ ಆಗ್ಲಿಲ್ಲ ಬಿಡು. ಬೇಡ. ನಾಳೆ ಒಂದು ಹೊಸ ಪ್ರಸಂಗ ಮಾಡ್ತಾರೆ. ಯಾವ ರೀತಿಯಲ್ಲಿ? ಈಗ ನನ್ನದಿಗೂ ದೇವತೆಗಳಿಗೂ ಸಂಬಂಧ ಉಂಟು. ಸಂಬಂಧ ಹೊಸ ಪ್ರಸಂಗ ಆಗಲಿ ನಾಳೆ. ಈಗ ನೀನು ಆಡಿದ್ದಲ್ಲ ನಿನ್ನೆಯವರೆಗೆ ಆಗಲಿಲ್ಲ, ನಿನ್ನೆಯವರೆಗೆ ಹಾಗೆ ಇದ್ದದ್ದು. ನನ್ನದಿಗೂ ದೇವತೆಗಳಿಗೆ ಎರಕ ಆಗುವುದಿಲ್ಲ. ಯಾಕೆ ಆಗಬಾರ್ದು? ಯಾಕೆ ಎರಕ ಆಗಬಾರ್ದು? ಜೀವನದ ಬಗ್ಗೆ ಯೋಚನೆ ಮಾಡಿ. ಈಗ ಹುಟ್ಟು, ಹೌದು, ಸಾವು, ಆ ಮಧ್ಯಮದಲ್ಲಿ ಮೊದಲು ಯಾವ ಬದುಕು, ಹೌದು. ಆ ಬದುಕಿನ ಬಗ್ಗೆ ಯೋಚನೆ ಮಾಡಿದ್ರೆ ಬಾಲ್ಯ, ಕೌಮಾರ್ಯ, ಮತ್ತೆ ಯೌವನ, ಆಮೇಲೆ ಮುಪ್ಪು. ಇವೆಲ್ಲ ಬಾಧಿಸುವುದು ಯಾರಿಗೆ? ನಮಗೆ. ಮುಪ್ಪು ಮರಣ. ಆದ್ರೆ ನಾವು ಆ ರೀತಿಯೋ ಅಲ್ಲ. ನಮ್ಮಲ್ಲಿ ಬದಲಾವಣೆ ಇವತ್ತು ಇದ್ದ ನಾಳೆ ಇರುವವರು ನಾವು ಹಾಗೆ ಇರುವುದು ಅಲ್ವಾ? ಆದ್ರೆ ಅದು ನಿಮ್ಮ ಮರಣ ಬಾಧಿಸುತ್ತದೆ. ನಿಮ್ಮ ಮುಪ್ಪುಮರಣದ ಬಾಧೆಯ ಪರಿಣಾಮದಿಂದ ನಾನು ಏಕಾಂಗಿ ಆದವರಿಗೆ ನಾನೇನು ಮಾಡಬೇಕು ಅಂತ ಹೇಳಿಲ್ಲ. ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಡ್ವಾ? ಈಗ ಅಲ್ಲಿವರೆಗೆ ಇರಬೇಕು ಯಾರು? ಈಗ ನಿಮ್ಮ ಬೇಡಿಕೆ ಅಂತ ನಿತ್ಯ ಇಲ್ಲ. ಈಗ ನಾನು ಸಾಯುವವರೆಗೆ ಇದ್ರೆ ನಿನಗೆ ಸಮಸ್ಯೆ. ಹೌದು. ಅಲ್ಲಿವರೆಗೆ ಅಲ್ಲ ಕೃತಜ್ಞರಾದವರ ಬಳಿಯಲ್ಲಿ ನಾವು ಕೃತಜ್ಞರಾಗಬಾರದಲ್ಲ. ನಾನು ಕೇಳಿದ್ದೇನೆ ಕ್ಷಣದ ಸುಖವನ್ನು ಕೊಡುವುದಾದರೆ ಕ್ಷಣದ ಸುಖದ ಪರಿಣಾಮದಿಂದ ಏನಾದರೂ ಆಯ್ಕೆ ನಾನು ಯೋಚನೆ ಮಾಡಬೇಕಾಗಿಲ್ವಾ? ಆದ್ದರಿಂದ ಸುರಕನ್ಯಾದಂತ ನರರಲ್ಲಿ ಎರಕ ಆಗುವುದಿಲ್ಲ. ಈ ಮಾತು ನಾನು ಒಪ್ಪುವುದಿಲ್ಲ. ನಾನು ಬೇಕು ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳ್ತಾ ಇರೋದು. ಬೇಡ, ಕಷ್ಟ ಆಯಿತು, ಬದುಕಿನ ಕಷ್ಟ ಬಂದಿತ್ತು, ಎತ್ತಿರದ ಮಾತನ್ನು ಮೇಲೆ ಆಡ್ತಾ ಇದ್ದಾಳೆ. ಕಷ್ಟ ಆದೀತು, ಕಷ್ಟ ಬಂದಿತ್ತು, ಕೊಡುವುದಿಲ್ಲ. ಎಂದು ಯೋಚಿಸಿದಾಕೆ ನಾನು ಅಲ್ವಾ? ಅಲ್ಲ. ಈಗ ನಿರ್ಣಯ ಆಯ್ತಲ್ಲ ಅಲ್ಲ ಅಂತ ಹೇಳಿ ನಾವು ಮನಸ್ಸು ಮಾಡಿದ್ರೆ ಸ್ವರ್ಗವೇ ಬಂದವನ ಕಾಲಗಳಾಗಿರುವ ಹಾಗೆ ಮಾಡಿ ಅದು ಇರಬಹುದಪ್ಪ. ಅಲ್ಲ ಹೇಳುದಿಲ್ಲ ನಾನು. ಹೇಳಬಹುದು. ತ್ರಿಶಂಕು ತಲೆಗಳಾಗಿ ಬಿದ್ದದ್ದು ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತದೆ. ತ್ರಿಶಂಕುವಿನ ಕಾಲ ಕೆಳಗೆ ಸ್ವರ್ಗ ಇದೆ. ಹಾಗಾದ್ರೆ ಯಾರು ಮೇಲು? ತ್ರಿಶಂಕುವನ್ನು ಏರಿಸಿದ ನಾನು ಮೇಲು. ಇರಲಿ, ನಮಗೆ ಏರಿಸುವುದಕ್ಕೂ ಗೊತ್ತುಂಟು, ಇಳಿಸುವುದಕ್ಕೂ ಗೊತ್ತುಂಟು. ಆಗುದಿಲ್ವಾ? ಆಗುದಿಲ್ಲ. ಏನು ಸುಮ್ಮನೆ ಒಮ್ಮಿನೊಮ್ಮೆಗೆ ನಿಮ್ಮ ಮುಖದಲ್ಲಿ ಆದಂತಹ ಬದಲಾವಣೆ ಕೈ ಮೇಲೆ ಹೊರಿದು ಕಣ್ಣು ಕೆಂಪಾಯಿತು. ಯಾರೇ ಕಣ್ಣಾದ್ರೆ ಕಂಡಾಗಿ ನಾನಲ್ವಾ?
ಅಲ್ವಾ? ಮತ್ತೆ ನಾನು ಹೇಳಿದ ಪರರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಕಂಡ ದೃಷ್ಟಿಗೆ ಹೇಳ್ತಾ ಇರೋದು. ನೀನು ಹೆದರುವುದೇ ಅಷ್ಟೇ. ಹೆದರುವುದು ಯಾಕೆ? ಹೌದು. ಅಂದ್ರೆ ಈ ಮತ್ತೆ ಇರುವನ್ನು ಕಂಡ ಹೆದರದೆ ಮತ್ತೆ ಈಗ ನಿನಗೆ ಶಾಪ ಕೊಟ್ಟಾಯ್ತಲ್ಲ. ಇತ್ತೀಚೆಗೆ ಇನ್ನು ಕಾರ್ಯಕ್ಷೇತ್ರದಲ್ಲಿ ನಾಲ್ಗಿಂತ ಬಿಟ್ಟು ನನ್ನ ಯಾರು ನಾನು ಹೇಳ್ತಾ ಇರೋದು. ನೀನು ಹೆದರಬೇಡ, ಬೆದರಬೇಡಲೇ ಮುದ್ದು. ಒಗಟಾದ ಮಾತು ಮಚ್ಚಾಗಿ ಗೊತ್ತಾಗಿ ನನಗೆ ಸಿಟ್ಟು ಬರಲಿಲ್ಲ, ನಾನು ಶಾಪ ಕೊಡುವುದಕ್ಕೂ ಹೋಗಲಿಲ್ಲ. ಸುಮ್ಮನೆ ಸಿಟ್ಟು ಬಂದಿದೆ. ನನಗೆ ಸಿಟ್ಟು ಬರಲಿಲ್ಲ, ಏನು ಬರಲಿಲ್ಲ. ಏನ್ ಮಾಡಿದ್ರು? ಯೋಚನೆ ಮಾಡಿ, ನಿಮ್ಮ ನಟನೆಯಲ್ಲಿ ನನ್ನ ಅಭಿನಯ ಯಾವುದು ಆಗ್ಬೋದಾ? ಏನು ನನ್ನ ಅಭಿನಯ ಹೇಗಿದೆ? ನಟನೆಯಲ್ಲಿ ನಾಟಕದಲ್ಲಿ ನಟನೆ ಮಾಡಿದ್ದೀರಿ. ನಿಮ್ಮ ನಾಟಕದಲ್ಲಿ ನನ್ನ ಅಭಿನಯ ಹೇಗಿತ್ತು ಗೊತ್ತಾಗ್ಲಿಲ್ಲ? ಶಾಪ ಉತ್ತಮ, ಕ್ಷಮಿಸಬೇಕು, ಶಾಂತನಾಗಬೇಕು ಎಂದು ವಾದಿಸಿ ತಲೆ ತಗ್ಗಿಸಿ ಕೈ ಮುಗಿದು ಬೇಡುತ್ತಾರೆ. ಇನ್ನೊಂದು ಅಭಿನಯ ಈಗ ಸಿಟ್ಟು ಬಂದಿಲ್ಲ, ಬಿಡುವುದಿಲ್ಲ. ಮನ ಮಾಡಬೇಡಿ. ನನ್ನ ಬದುಕಿನ ಬಗ್ಗೆ ನೀವು ಯೋಚನೆ ಮಾಡಿ. ಅಯ್ಯೋ ಬೇಡ, ಶಾಪ ಬೇಡ. ನೀವು ಹೇಳಿದಂತೆ ಹೌದಾ? ಒಟ್ಟು ಮುಗಿಸೋದಾ? ಅದಕ್ಕೆ ದಾರಿ ಅಂತ ಇಲ್ವಾ? ಹೋಗಬೇಕಲ್ಲ, ದೇವರಿಗೆ ಹೋಗಬೇಕು. ಈಗ ಸಮಯ ಬೇಕಾದಷ್ಟು ಸಮಯ. ನಾನು ಒಂದಾಗುತ್ತೇನೆ ಎಂದು ಹೇಳಿದಷ್ಟೇ. ಕೈ ಹಿಡಿದು ನಿಮ್ಮ ತರ ರಾಜಕೀಯವಾಗಿ ವ್ಯವಹರಿಸಿಕೊಂಡ ಭವಿಷ್ಯದ ಬದುಕಿನ ಬಗ್ಗೆ ಯೋಚನೆ ಮಾಡುವುದು ಬೇಡವಾ? ಈಗ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿ. ಹೌದು, ಬರುವುದು ಹೌದು, ಆದ್ರೆ ನನ್ನದೊಂದು ಅಪೇಕ್ಷೆ ಉಂಟು. ಅಪೇಕ್ಷೆ ಹೌದಪ್ಪ, ಬರ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಿಮ್ಮಿಂದ ನನಗೆ ಒಂದು ಸಂತಾನ ಆಗುವಲ್ಲಿವರೆಗೆ ನಿಮ್ಮ ಜೊತೆ ಖಂಡಿತವಾಗಿ ಬಂದೇ ಬರ್ತೇನೆ. ನಿನ್ನಿಂದ ನಿನ್ನಿಂದ ಹೇಳುವುದ ನನ್ನ ತೋರಿಸಿ ಹೇಳಿದ ನಿನ್ನಿಂದ ನನಗೆ ಒಂದು ಸಂತಾನ ಆಗುವಲ್ಲಿವರೆಗೆ ನೀನು ಹೇಳಿದ ಹಾಗೆ ಬೇಡಿ. ನಾವು ನಿಮ್ಮನ್ನೇ ಹೇಳಿದಾಗ ಗಂಡಸರು ನೀವಲ್ವಾ? ನಿಮ್ಮಿಂದ ನನಗೆ ಒಂದು ಸಂತಾನ ಆಗುವಲ್ಲಿವರೆಗೆ ನಿಮ್ಮ ಜೊತೆ ಇರ್ತೇನೆ. ಅಷ್ಟೇ ಅಲ್ವಾ? ಆಯ್ತು, ಮಾತ್ರ ಹೇಳ್ತೀನಿ. ಒಂದು ನಂಬಿಕೆ ಅಂತ ಬೇಡವಾ? ಒಂದು ಕೈ ತಟ್ಟಿ ಮಾತು ಕೊಡುದಪ್ಪ. ನನಗೆ ನಿನಗೆ ಯಾಕೆ ಸುಮ್ಮನೆ ನಂಬಿಕೆ? ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ನೀನು ಯಾರು ಅಂತ ಗೊತ್ತಿಲ್ಲ. ಎಲ್ಲಿಯಾದ್ರೂ ಕಷ್ಟ ಆದ್ರೆ, ನಷ್ಟದ ಅನುಭವದಿಂದ ಕಷ್ಟ ಆದ್ರೆ ನಾವು ಯಾಕೆ ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಬೇಕು. ಹೌದು, ಆದರೂ ಸಂಸಾರಗಳ ಬಳಿಕ ಅಲ್ವಾ ಅದಕ್ಕೆ ಬೇಕಾಗಿ ನಿನಗೆ ನಂಬಿಕೆ ನಂಬಿಕೆ ಬೇಕು. ಏನು ಮಾಡೋದು? ನಾನು ಹೇಳಬೇಕು ನಿಮ್ಮಿಂದ ನನ್ನಿಂದ ಒಂದು ಸಂತಾನ ಆಗುವಲ್ಲಿವರೆಗೆ ನಾನು ನೀನು ನೀವು ನಾವು ಜೊತೆಯಲ್ಲಿ ಸರಿ